ಗೈಸ್ ಕರೆಕ್ಟ್ ಆಗಿ ಇವಾಗ ಫ್ರಾಂಕ್ಲಿನ್ ಹತ್ರ $0 ಐತೆ. ಅವನ ಹತ್ರ ಅವ್ನ್ ಮನೆ ಇಲ್ಲ, ಅವ್ನ್ ಕಾರ್ ಇಲ್ಲ, ಅವ್ನ್ ಫೇವ್ರೆಟ್ ಪೆಟ್ ಚಾಪು ಇಲ್ಲ. ಗೈಸ್ ಇವತ್ತು $0 ಇಂದ 1 ಮಿಲಿಯನ್ ಮಾಡ್ತಿದೀವಿ ಫ್ರಾಂಕ್ಲಿನ್ಗೆ, ಅದು 24 hours ಒಳಗಡೆನೆ. ಓ ಮೈ ಗಾಡ್ ಗೈಸ್, ಕಷ್ಟ ಆಗ್ಬೋದು ಅನ್ಸುತ್ತೆ, ಗೊತ್ತಿಲ್ಲ ಚಾಲೆಂಜು. ಲೆಟ್ಸ್ ಗೋ ಫ್ರಾಂಕ್ಲಿನ್, ಎದಳಪ್ಪ. ಗೈಸ್ ಇಲ್ಲೆಲ್ಲ ಸಿಗಾಕ್ಬಿಟ್ಟಾರ ಒಳಗಡೆ, ಏನೋ ಗೊತ್ತಿಲ್ಲ, ಇದು ಜೈಲ್ ತರ ಏನೋ ಫುಲ್. ನೋಡ್ರಿ ಇಲ್ಲಿ ಟೂಲ್ಸ್ ಗಿಲ್ಸ್ ಅಲ್ಲೆಲ್ಲ ಸರಿ ಹೊಡೆದ್ ಕಳ್ಸೋರೆ ಫ್ರಾಂಕ್ಲಿನ್ಗೆ. ಓಕೆ ಗೈಸ್, ಇದು ಯಾವ್ದು ಬ್ರೋ, ಇದು ಒಳ್ಳೆ ಯಾವ್ದೋ ಜೈಲ್ ಗಿಲ್ಲ ಇದ್ದಂಗ ಐತಲ್ಲ ಇದು. ಆಚೆ ಹೋಗೋಣ ಬರ್ರಿ. ಓ ಮೈ ಗಾಡ್, ಕುಂಟ್ತಾನೆ ಬ್ರೋ ಫ್ರಾಂಕ್ಲಿನು. ಅಯ್ಯಯ್ಯೋ ಬ್ರೋ, ಫಕ್. ಇದ್ಯಾವುದೋ ವಟಾರ್ದವ್ರು ಬಂದು ನೋಡ್ರಿ ಕಟ್ಟಾಕ್ಬಿಟ್ಟವ್ರ ನನ್ನ. ಹಿಡಿಯಕ್ಕೂ ಆಯ್ತಾ ಇಲ್ಲ ಅನ್ಕೊಳ್ರಿ ಕರೆಕ್ಟಾಗಿ ಫ್ರಾಂಕ್ಲಿನ್ಗೆ. ಆದ್ರೆ ಗೈಸ್ 24 hours ಒಳಗಡೆ ಫ್ರಾಂಕ್ಲಿನ ಮಿಲಿಯನೇರ್ ಮಾಡ್ತೀನಿ. ಅದೇ ಚಾಲೆಂಜು. ಈ ಚಾಲೆಂಜ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನೀವು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ ಗೈಸ್. ಕರೆಕ್ಟಾಗಿ ಸಾಟರ್ಡೆ 7:17 ಆಗೈತೆ ಟೈಮು. ಓ ಮೈ ಗಾಡ್, ಸಂಡೇ 7:17 ಒಳಗಡೆ ಮಿಲಿಯನೇರ್ ಆಗ್ಲೇಬೇಕು. ಅದೇ ಈ ಚಾಲೆಂಜು. ಟ್ರೈನ್ ಬೇರೆ ಹೋಯ್ತೈತೆ ಬ್ರೋ. ಓಕೆ ಲೆಟ್ಸ್ ಗೋ. ಬೆಳಿಗ್ಗೆನೆ ಲೆಟ್ಸ್ ಸ್ಟಾರ್ಟ್ ದಿಸ್ ಚಾಲೆಂಜು. ಹೋಗೋಣಂತೆ. ಇಲ್ಲೇ ಒಂದು ಕಾರ್ ಐತೆ. ಓಕೆ ಎತ್ಕೊಡೋಣ. ಈ ವಟಾರದವ್ರಿಗೆ ಬರ್ತೀನಿ ರೀ, ಮಿಲಿಯನೇರ್ ಆಗಿ ಬಂದು ಇವ್ರನ್ನೆಲ್ಲ ನೋಡ್ಕೊತೀನಿ. ಓ ಕಾರ್ ನೋಡಿ ಬ್ರೋ, ಮಸ್ತ್ ಐತೆ. ನಮ್ಮ ಸೈಮನ್ ಶೆಟ್ಟಿ ಮಾರಬೇಕಿದನ್ನ, ಸೆಲ್ ಮಾಡಿ ಎಷ್ಟು ದುಡ್ಡು ಬರುತ್ತೋ ನೋಡ್ಬೇಕು, ಅದು ತಗೊಬೇಕು. ಸೈಮನ್ ಶೆಟ್ಟಿ ಅಂದ್ರೆ ಯಾರು ಅಂದ್ರೆ ಗೈಸ್, ನಾನು ನಾಳೆ ಕೆಲಸ ಮಾಡ್ತಾ ಇದ್ದೆ. ಅವ್ನ್ ಕಾರ್ ಶೋರೂಮ್ ಐತೆ, ಕಾರ್ ಡೀಲಿಂಗು, ಕಾರ್ ಏನೋ ಸ್ಮಗ್ಲಿಂಗು ಎಲ್ಲ ಮಸ್ತ್ ಆಗಿ ಮಾಡ್ತಿದ್ದೆ. ಓ ಗೈಸ್, ಟ್ರೈನ್ ಎಷ್ಟು ಮಿಸ್ ಅನ್ಕೊಳ್ರಿ. ಟ್ರೈನ್ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಿದ್ದೆ, ಕಾರು ಹೋಗ್ಬಿಡ್ತಿತ್ತು. ಓಕೆ ಲೆಟ್ಸ್ ಗೋ. ಗೈಸ್ ನಂಬಲ್ಲ ಅಲ್ವಾ ಗೈಸ್, $0 ಅಂತ ನೋಡ್ರಿ. ಓ ಮೈ ಗಾಡ್, ಫ್ರಾಂಕ್ಲಿನ್ ಸಾಟರ್ಡೆ $0 ಇದೆ ಗೈಸ್ ಇಲ್ಲಿ. ಇವತ್ತನ್ನ ಮಿಲಿಯನೇರ್ ಮಾಡೇ ಮಾಡ್ತೀವಿ ಗೈಸ್. ಇಲ್ಲೇ ಒಂದು ATM ಇದೆ. ATM ಓಕೆ ಇಲ್ಲೇ ಪಾರ್ಕ್ ಮಾಡ್ತೀನಿ. ಇದು ಯಾರ ಶಾಪ್ ಗೊತ್ತಿಲ್ಲ, ರೆಕ್ಸ್ ಡಿನ್ನರ್ ಅಂತೆ. ಅವ್ರದ್ದು ATM ಉಡಾಯಿಸ್ತಾ ಇದ್ದೀನಿ ಇವತ್ತು. ಪ್ರೆಸ್ F to ರಾಬ್ ದಿಸ್ ATM. ಲೆಟ್ಸ್ ಗೋ ಗೈಸ್, ರಾಬಿಂಗು. ಓಕೆ ಫ್ರಾಂಕ್ಲಿನ್ ಹಾಕು. ಮೈ ಕಂಪ್ಯೂಟರ್. ಓಕೆ ಇದರಲ್ಲಿ ಲೋಕಲ್ಲ, ಆಕ್ಸಸ್ ಡಿನೈಡ್ ಇಲ್ಲ, ಗ್ಲೋಬಲ್ ನೆಟ್ವರ್ಕು ಇಲ್ಲ. ಓಕೆ ಎಕ್ಸ್ಟರ್ನಲ್ ಡಿವೈಸು, ಬ್ರೂಟ್ ಫೋರ್ಸು. ಓಕೆ ಬಂತು ಗೈಸ್, F. ಓಕೆ ಹ್ಯಾಕ್ ಮಾಡ್ಬೇಕನ್ಸುತ್ತೆ, FLE ಗೈಸ್. ATM ಎಷ್ಟು ಬರುತ್ತೋ ಗೊತ್ತಿಲ್ಲ. ಫ್ಲೀಕಾ ಬ್ಯಾಂಕ್ BK. ಓಕೆ ಗೈಸ್ ಬಂತು ಗೈಸ್, ಪಾಸ್ ಆಯಿತು. ಪ್ರೆಸ್ NET. ಓಕೆ ಕಂಟಿನ್ಯೂ. ಓಕೆ ಗೈಸ್ ಬಂತು ಫ್ರಾಂಕ್ಲಿನ್. 24,625. ಹುಡು ಗೈಸ್, ಕುಂಟುತ್ತವನೇ. ಓಡು ಫ್ರಾಂಕ್ಲಿನ್, ಸರ್ ಮಾಡ್ಕೊಂಡಂತೆ. ಹುಡು ಕಮಾನ್. ಬನ್ನಿ ಗೈಸ್, ಇಲ್ಲೇ ಸೆಂಟ್ರ್ ಹೋಗ್ಬಿಡೋಣ. ಇನ್ನ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ. ಓ ಗುದ್ಬಿಟ್ಟೆ ಅದೊಂದು. ಪರವಾಗಿಲ್ಲ, ಯಾರಿಗೂ ನೋಡೋದಿಲ್ಲ. ಯಾರು ಗೈಸ್ ಅಲ್ಲಿ ನೋಡ್ಬೋದು ಮಿನಿ ಮ್ಯಾಪಲ್ಲಿ. ಇನ್ನ ಅವ್ರಿಗೆ ಗೊತ್ತೇ ಆಗಿಲ್ಲ. ಲೆಟ್ಸ್ ಗೋ ಗೈಸ್, ರೈಲ್ವೆ ಟ್ರ್ಯಾಕಲ್ಲಿ ಇಲ್ಲೇ ಹೋಗ್ಬಿಡೋಣಂತೆ. ಕಮಾನ್ ಫ್ರಾಂಕ್ಲಿನ್, ಓಡಿಸು. ಲೆಟ್ಸ್ ಗೋ ಗೈಸ್. ಚಾನ್ಸೇ ಇಲ್ಲ ಅವ್ರು ಹಿಡಿಯಕ್ಕೆ ನನಗೆ. ಆಲ್ರೆಡಿ ತಪ್ಪಿಸ್ಕೊಂಡಿದ್ದೀನಿ. ಲೂಸ್ ದ ಕಾಪ್ಸ್ ಅಂತ ಬೇರೆ ಇದೆ. ಏನಾಗುತ್ತೆ ಗೈಸ್. ಮೇ ಬಿ ಇಲ್ಲೇ ವೇಟ್ ಮಾಡ್ಬೇಕನ್ಸುತ್ತೆ. ಓಕೆ ಇಲ್ಲೇ ವೇಟ್ ಮಾಡೋದಂತೆ, ಸೈಡ್ಗೆ ಹಾಕಿ. ಲೆಟ್ಸ್ ಗೋ ಗೈಸ್, ಇಲ್ಲಿ ವೇಟ್ ಮಾಡೋದಂತೆ ಗೈಸ್. ವೇಟಿಂಗ್. ಓಕೆ ಗೈಸ್, ಆಯ್ತು. ATM ರಾಬರಿ ಸಕ್ಸಸ್. 24,000 ಬಂತು ಬ್ರೋ. 24,625. ಓಕೆ ಲೆಟ್ಸ್ ಗೋ ಗೈಸ್. ಟ್ರೈನ್ ಬೇರೆ ಹೋಗ್ತೈತೆ. ಓ ನೋ ಗೈಸ್, ಗಾಡಿ ಸೆಲ್ ಮಾಡಕ್ ಹೋದೆ, ಆದರೆ ಎಲ್ಲ ಪಾರ್ಟ್ಸ್ ಎಲ್ಲ ಇಲ್ಲೇ ಬಿದ್ಬಿಡ್ತು. ಪರವಾಗಿಲ್ಲ ಗೈಸ್, ಯಾವುದಾದ್ರೂ ಬೇರೆ ಕಾರ್ನ ಹೋಗಿ ಸೆಲ್ ಮಾಡೋಣ ಗೈಸ್. ಫ್ರಾಂಕ್ಲಿನು ಕುಂಟುತ್ತಾವನೆ, ಅವ್ನಿಗೆ ನಡೆಯೋಕ್ಕಾಯ್ತಾ ಇಲ್ಲ. ನೀವು ಒಂದೇ ಒಂದು ಹೆಲ್ಪ್ ಮಾಡಿರಿ, ಅವ್ನು ಪಕ್ಕ 100% ರಿಕವರಿ ಆಗ್ತಾನೆ. ಅದಂತೂ ಗ್ಯಾರಂಟಿ ಕೊಡ್ತೀನಿ. ಎಲ್ಲರೂ ಲೈಕ್ ಮಾಡಿರಿ ಈಗಲೇ ಗೈಸ್. ಕಮಾನ್ ಗೈಸ್, ಯಾರು ನೋಡ್ತಾ ಇದ್ದೀರಾ ಎಲ್ಲ ಲೈಕ್ ಮಾಡಿ. ಓಕೆ ಗೈಸ್ ನೋಡ್ರಿ ಗೈಸ್, ಸರಿ ಹೋಯ್ತು. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಲೈಕ್ ಮಾಡಿದ್ರಿ. ಲೆಟ್ಸ್ ಗೋ ಗೈಸ್. ಈ ಗಾಡಿ ತೆಗ್ದು ಬೇರೆ ಗಾಡಿ ತಗೊಳ್ಳೋಣಂತೆ.
ಸಿಟಿ ಹತ್ರ ಹೋಗ್ಬಿಡೋಣ ಪಟ್ಟನಂಗೆ. ಗಾಯ್ಸ್ ಇಲ್ಲೇ ಒಂದು ಜೀಪ್ ಐತೆ. ಓಹೋ ಯಾರೋ ಮೇಡಮ್ 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 ನೋ ವೇಟ್ ತಡೀರಿ. ಗೈಸ್ ಈ ಮೇಡಮ್ ಜೀಪ್ ಎತ್ಕೊಂಡೋಗಿ ಮಾರೋಣಂತೆ ಗಾಯ್ಸ್. ಸ್ವಲ್ಪ ಧೂಳಾಗೈತೆ, ಇಳಿರಿ ರೀ ಮೇಡಮ್. ಪಾಪ ಗಾಯ್ಸ್ ಉಳ್ಕೊಂಡು ಬಿದ್ರು, ಓಡೋದ್ರು ಪರವಾಗಿಲ್ಲ ಗಾಯ್ಸ್. ನಾವು ಓಡೋಗನಂತೆ. ಮಿಲಿಯನಿಯರ್ ಆಗ್ಬೇಕಂದ್ರೆ ಗಾಯ್ಸ್ ಇವೆಲ್ಲ ಮಾಡಬೇಕು. ಗಾಯ್ಸ್ ಪೊಲೀಸ್ ಸ್ಟಾರ್ ಆಯಿತು ಒಂದು. ನೋ ಗಾಯ್ಸ್, ಈಗಲೇ ATM ರಾಬ್ರಿ ಮಾಡಿದ್ದೀನಿ. ಇವಾಗ ಏನಾದ್ರು ಸಿಗಾಕೊಂಡ್ರೆ ಅಷ್ಟೇ ಕತೆ. ಗಾಯ್ಸ್ ಟ್ರೈನ್ ಬರ್ತೈತೆ. ನೋ ಬ್ರೋ ಹಿಂದಕ್ಕೆ ಹೋಗು. ಸ್ಲೋ ಡೌನ್. ಓಕೆ ಫ್ರಾಂಕ್ಲಿನ್, ಓಕೆ ಗಾಯ್ಸ್ ಟ್ರೈನ್ ಹೋಗ್ಬಿಡ್ಲಿ, ಹೋಗೋಣಂತೆ. ಎಷ್ಟು ಟ್ರೈನ್ ಬರ್ತಾವ ಬ್ರೋ ಇಲ್ಲಿ, ಯಪ್ಪ. ಓ ಇಲ್ಲೇ ಇದ್ದಾರೆ ಪೊಲೀಸರು. ರೈಟ್ ಹೋಗು. ಓಕೆ ಗಾಯ್ಸ್ ಹೋದ್ರು ಪೊಲೀಸರು. 1 ಸ್ಟಾರ್ ಆಗ್ಬಿಟ್ಟಿತ್ತು ಈ ಕಾರ್ ಸ್ಟೀಲ್ ಮಾಡಿದ್ಕೆ. ಓಕೆ ಗಾಯ್ಸ್, ಅಯ್ಯೋಯ್ಯೋ ಗಾಯ್ಸ್ ತಿರ್ಗಾ ಓಕೆ ಬರೀ ಗ್ಲಾಸ್ ವಿಂಡೋ ಹೋಗಿದೆ, ಪರವಾಗಿಲ್ಲ. ಲೆಟ್ಸ್ ಗೋ ಗಾಯ್ಸ್. ಇದನ್ನ ಸೈಮನ್ ಸೆಟ್ಟಿಗೆ ಹೋಗಿ ಮಾರಿದ್ರೆ ಮಸ್ತಾಗಿರೋ ದುಡ್ಡು ಕೊಡ್ತಾನೆ. ಬರ್ರಿ ಹೋಗೋಣಂತೆ. ಓಕೆ ಗಾಯ್ಸ್ ಬಂದ್ವಿ ಸಿಟಿ ಹತ್ರ. 8:30 ಆಗಿದೆ ಆಲ್ರೆಡಿ ಟೈಮು. ಮೈ ಗಾಡ್ ಗೈಸ್ 1 ಅವರ್ ಆಗಿದೆ. ಬೇಗ ಕೆಲಸ ಮಾಡಬೇಕು. ಇಲ್ಲೇ ಇತ್ತಲ್ಲ ಒಂದು ಶೋರೂಮು. ಓಕೆ ಗಾಯ್ಸ್ ಇಲ್ಲೇ ಸ್ಟ್ರೈಟ್ ಹೋಗಿ ರೈಟು. ವೇಟ್ ಗಾಯ್ಸ್, ಇಲ್ಲಿ ನೋಡ್ರಿ, ಇಲ್ಲಿ ಎಂತ ಗಾಡಿ ಇದೆ. ಇದನ್ನೋಗಿ ಸೆಲ್ ಮಾಡಿದ್ರೆ ಹೆಂಗಿರುತ್ತೆ. ಸೈಮನ್ ಶೆಟ್ಟಿನೂ ಶಾಕ್ ಆಗ್ಬಿಡ್ತಾನೆ. ಗೈಸ್ ಪೊಲೀಸರು ಆಗ್ಬಾರ್ದು. ಬೇಗ ಹೋಗೋಣಂತೆ ಗೈಸ್. ಎಲೆಕ್ಟ್ರಿಕ್ ಗಾಡಿ. ಓಕೆ ಗೈಸ್ ಪಟ್ಟಂತ ಹೋಗಿ ಸೆಲ್ ಮಾಡೋಣ. ಸೈಮನ್ ಸಿಟಿ ಶೋರೂಮ್ ಬಂದೇ ಬಿಡ್ತು. ಬನ್ನಿ ಇವ್ನು ಮಾತಾಡಿಸಿ ಸೆಲ್ ಮಾಡೋಣಂತೆ. ಓಕೆ ಬರ್ರಿ. ಮೇ ಬಿ ಇಲ್ಲಿಲ್ಲ ಗೈಸ್, ಶೋರೂಮ್ ಓಪನ್ ಆಗಿಲ್ಲ. ಮೇ ಬಿ ಬ್ಯಾಕ್ ಸೈಡ್ ಇರ್ತಾನೇನೋ. ಓಕೆ ಇಲ್ಲೇ ಇದ್ದಾನೆ ಗೈಸ್. ಏನಿದು, ಏನೋ ಹೊಡಿತು. ಓಕೆ ಗೈಸ್ ಇಲ್ಲೇ ಪಾರ್ಕ್ ಮಾಡಿ. ಸೈಮನ್ ನನಗೆ ಏನು ಹೇಳ್ತೆ ಗೊತ್ತಿಲ್ಲ, ಫೋನ್ ನೋಡ್ತಾನೆ ಗಾಯ್ಸ್. ಏನು ಇನ್ಸ್ಟಾಗ್ರಾಮ್ ನೋಡ್ತಾನೆ ಏನು ಕೊಡ್ತೀನ. ಸೈಮನ್ ಈ ಕಾರ್ ತಂದಿದ್ದೀನಿ ನೋಡು, ಸ್ಪೆಷಲ್ ಆಗಿರೋದು ಹೊಸ ಕಾರು. ನಿನ್ನ ಶೋರೂಮ್ಗೋಸ್ಕರ ನಿನಗೆ ತಗೋ. ನನಗೆ ಎಷ್ಟಾಗುತ್ತೆ ಕಾಸು ಕೊಟ್ಬಿಡು. ಕಾರ್ ತಂದ? ಏನ್ ಕಳ್ತನ ಮಾಡ್ಕೊ ಬಂದ ಹೆಂಗಪ್ಪ ಫ್ರಾಂಕ್ಲಿನ್? ಬೆಳಿಗ್ಗೆ ಬಂದಿದ್ಯಾ ತಲೆ ತಿನ್ನಕ್ಕೆ? ಇಲ್ಲ ಸೈಮನ್, ನನ್ನ ಫ್ರೆಂಡ್ದೇ ಇದು. ಅವನಿಗೆ ಬೇಡ ಅಂತೇಳಿ ಸೆಲ್ ಮಾಡೋಕ್ಕೆ ಕೊಟ್ಟ, ಅದಕ್ಕೆ ತಂದಿರೋದು ನಾನು. ಹೌದಾ? ಹಂಗೇನೋ ಅನ್ಸಲ್ವಲ್ಲ. ಸರಿ ಬಿಡು, ಆಯ್ತು. ಸೈಮನ್ ನೋಡಪ್ಪ, ಒಂದೊಳ್ಳೆ ರೇಟ್ ಕರೆಕ್ಟಾಗಿರೋದು ಕೊಡು. ನಾನು ಅರ್ಜೆಂಟಲ್ಲಿದ್ದೀನಿ, ಟೈಮ್ ಬೇರೆ ಆಗ್ತೈತೆ. ಟೈಮ್ ಆಲ್ರೆಡಿ 9-10 ಗಂಟೆ ಆಯಿತು ಟೈಮ್ ಆಲ್ರೆಡಿ. ಓಹೋ ಮಸ್ತಾಗಿರೋ ಗಾಡಿ ತಂದಿದ್ಯಲ್ಲಪ್ಪ, ಟೆಸ್ಲಾ ಎಲೆಕ್ಟ್ರಿಕ್ ಗಾಡಿ. ಓಹೋ ತಗೋ. ಈ ಗಾಡಿಗೆ ಮೋಸ್ಟ್ಲಿ ನೀನು ಎಲ್ಲೋ ಬೇರೆ ನನ್ನ ನಂಬರ್ ಪ್ಲೇಟು ಎಲ್ಲ ಚೇಂಜ್ ಮಾಡಿಸ್ಬೇಕು. ಸೊ ಅದಕ್ಕೆ ತಗೋ, ಒಂದು 50,000 ಕೊಡ್ತೀನಿ. ಗೈಸ್ 50,000 ಅಂತೆ, ಸುಮ್ಮನೆ ಗಾಡಿ ತಗೊಂಡೋಗಿ ಇವನಿಗೆ ಕೊಟ್ಟಿದ್ಕೆ. ಓಕೆ ಸೈಮನ್ ಕೊಡಿ ಹೇಳ್ತೀನಿ. ಗೈಸ್ ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ನೋಟು ಹೆಂಗಿಕ್ಕವನೆ. ಫ್ರಾಂಕ್ಲಿ ನಿನಗೇನೆ, ತಗೋ ಮಜಾ ಮಾಡಿ ಹೇಳ್ತೀನಿ. ಬೆಳಿಗ್ಗೆ ತಂದಿದ್ಯಾ? ಜಾಸ್ತಿನೇ ಕೊಟ್ಬಿಟ್ಟಿದ್ದೀನಿ ಕಾಸು. ನಾನೇ ವಾಷಿಂಗು ಅವೆಲ್ಲ ಮಾಡಿಸ್ಬೇಕು ಇನ್ನ ಗಾಡಿಗೆ. ಗೈಸ್ ಅವನೇನೋ ಹೇಳ್ತವನೆ, ಪರವಾಗಿಲ್ಲ ಸೈಮನ್, ಥ್ಯಾಂಕ್ ಯು ಸೋ ಮಚ್, ತೊಂತೀನಿ. ಓಕೆ ಗೈಸ್ ಬಂತು ನೋಡ್ರಿ, ಇಲ್ಲಿ 74,625 ಅಂತೆ. ಓಕೆ ಗೈಸ್, ಸೊ ಈಗ ಅನ್ಕೊಳ್ರಿ, ಸುಮ್ಮನೆ ತಗೊಂಡೋಗಿ ಕೊಟ್ಟಿದ್ದಕ್ಕೆ ಟೆಸ್ಲಾ ಗಾಡಿನ ತಗೊಂಡ ಸೈಮನ್ನು. ಗೈಸ್ ಇಲ್ಲಿ ನೋಡ್ರಿ ಗೈಸ್, ಬರೀ ಕಲಲ್ಲ ಅವನೇ ಫ್ರಾಂಕ್ಲಿನು. ಪರವಾಗಿಲ್ಲ. ಓಕೆ ಲೆಟ್ಸ್ ಗೋ, ಈ ಬೈಕ್ ತಗೊಳೋಣಂತೆ. ಹೇಳಿಯಪ್ಪ ರಾಜು ಬಾಯ್ ರಾಜು. ಗೈಸ್ ನಮ್ಮ ಹತ್ರ ಯಾವ ವೆಪನ್ನು ಇಲ್ಲ. ಫಸ್ಟ್ ಯಾವ್ದಾನ ಒಂದು ವೆಪನ್ಸ್ ತಗೊಂಡೋಣಂತೆ. ಸ್ವಲ್ಪ ಆದರೂ ಅಂದರೆ 74,000 ಏನೋ ಐತೆ. 74,000 ಅಲ್ಲ ಗೈಸ್, 74,000 ಐತೆ. ಒಂದು ಪಿಸ್ತೂಲ್ ಏನಾದರೂ ತಗೊಂಬಿಡೋಣಂತೆ. ಪಿಸ್ತೂಲು, ಶಾರ್ಟ್ ಗನ್ನು, ಹಿಂಗೆ ಎಮರ್ಜೆನ್ಸಿಗೆ ಏನಾದರೂ ರಾಬ್ರಿ ಮಾಡೋಕ್ಕೆ ಬೇಕಾಗುತ್ತೆ ಗೈಸ್. ಇಲ್ಲೇ ಇದೆ, ಲೆಟ್ಸ್ ಗೋ ಗೈಸ್. ಕಮಾನ್ ಅಮ್ಯುನೇಷನ್. ಹಲೋ ಸರ್,
ಗೈಸ್ ಆರ್ಮರ್ ತಗೊಳಂತೆ. ಓಕೆ ಗೈಸ್ ವೆಪನ್ ಬರೀ 350 ರೂಪಾಯಿ. ಓಕೆ 600. ಇವನೇನು ಬಡ್ಕೊಂತಾನಲ್ಲ ಈ ತಡಿಗುರು. ಯಾಗಂದ್ ನೋಡ್ತೀನಿ ತಾಂತೀನಿ. ಕಾಂಪ್ಯಾಕ್ಟ್ ಗೈಸ್ ಲೆಟ್ಸ್ ಗೋ ಗೈಸ್. 350 ಇರಲಿ ನಮಗೆ. ಪಿಸ್ತೂಲ್ ಏನು ಬೇಡ ಅಷ್ಟೊಂದು. AKM ಗೈಸ್ ಬರೀ 1400 ರೂಪಾಯಿ AKM. ಓಕೆ ಓಕೆ ಗೈಸ್ ಸ್ಯಾಮು ಜಾಸ್ತಿ ತಗೊಂಡ್ಬಿಡ್ತೀನಿ. ಜಾಸ್ತಿ ಇರಲಿ 72,000. ಓಕೆ ಮತ್ತಿನ್ನೇನು ಬೇಕು, ಇನ್ನೇನು ತಗೊಳೋಣ? ಗ್ರ್ಯಾನೇಟ್ ಲಾಂಚರ್ 8,000. ಬೇಡ 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 ಬೇಡ. ಗೈಸ್ ಸೂಪರ್ ಹೆವಿ ಆರ್ಮರ್ ಅಂತೆ 2,500 ರೂಪಾಯಿ. ಓಕೆ ಗೈಸ್ ಲೆಟ್ಸ್ ಗೋ. ಅದನ್ನು ತಗೊಂಡ್ಬಿಡ್ತೀನಿ. ಅದು ತಗೊಂಡೆ. ಮತ್ತೆ ಇನ್ನೊಂದು ಏನಾದರೂ ಬ್ಯಾಗ್ ತಗೊಂಡ್ಬಿಡ್ತೀನಿ ತಡೀರಿ. ಓಕೆ ಗಾಯ್ಸ್ ಎಲ್ಲ ಬ್ಯಾಗಲ್ಲಿ ಹಾಕೋ ಬಂದೆ ಪರ್ಚೇಸ್ ಮಾಡ್ಕೊಂಡು. ಇವಾಗ ಲೆಟ್ಸ್ ಗೋ ಗಾಯ್ಸ್. ಯಾವ್ದಾನ ಒಂದು ದೊಡ್ಡ ಬ್ಯಾಂಕ್ ರಾಬ್ರಿ ಮಾಡೋಣಂತೆ. ATM ಅಂತೂ ಸಾಕಾಯಿತು. ATM ಹೊಡ್ದಕ್ಕೆ 26,000 ಅಂದರೆ ಇನ್ನು ಬ್ಯಾಂಕಲ್ಲಿ ಎಷ್ಟು ಬರ್ಬೋದು ಗೈಸ್? ಇಲ್ಲೇ ಒಂದೈತೆ. ಲೆಟ್ಸ್ ಗೋ ಗೈಸ್, ಇಲ್ಲೇ ಹೋಗಿ ಟ್ರೈ ಮಾಡೋಣಂತೆ. ಪ್ರೆಸ್ C ಟು ಬಿಗಿನ್ ರಾಬರಿ. ರೆಡಿನ ರಾಬರಿಗೆ? ಪ್ರೆಸ್ C. ಶೂಟ್ ದ ಕ್ಯಾಮ್ರಾ. ಗೈಸ್ ರೆಡಿ ಅಂತೆ ಆಲ್ರೆಡಿ. ಓ ಬ್ರೋ 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 ತಡೀರಿ. ಶೂಟ್ ದ ಕ್ಯಾಮ್ರಾಸ್ ಅಲ್ವಾ? ವೇಟ್ ಲೆಟ್ಸ್ ಗೋ. ಇಲ್ಲಿ ಹಾಕೋಣ ಗಾಡಿಯಲ್ಲಿ ಕರೆಕ್ಟಾಗಿ ಹಾಕೋಣ. ಎಸ್ಕೇಪ್ ಹಾಕೆ. ಶೂಟ್ ಕ್ಯಾಮ್ರಾಸು. ಓಕೆ ಗೈಸ್ ಪಿಸ್ತೂಲ್ ತಗೊಳ್ತೀನಿ. ನಡೀರಿ ಎಲ್ಲ ನಡೀರಿ. ಗೈಸ್ ಇಬ್ರು ಓಡೋದ್ರು. ಪೊಲೀಸ್ 3 ಕೇಸ್ ಆಗೈತೆ ಗಾಯ್ಸ್ ಇಲ್ಲಿ. ಶೂಟ್ ದ ಕ್ಯಾಮ್ರಾಸು. ಇನ್ನೊಂದು ಕ್ಯಾಮ್ರಾ ಫ್ರಾಂಕ್ಲಿನ್. ಓಕೆ ಗೈಸ್ ಬಂತು. ಗನ್ ತೋರಿಸಿ ಭಯ ಪಡಿಸ್ಬೇಕು ಬ್ಯಾಂಕರ್ಗೆ ಅಂತೆ. ಓಕೆ ಭಯ ನೋಡ್ರಿ ಗೈಸ್ ಇಲ್ಲಿ. ಫಾಲೋ ದ ಬ್ಯಾಂಕರ್. ಬರಮ್ಮ ಮೇಡಮ್ ಬನ್ನಿ. ಪೊಲೀಸರು ಬರೋದಿನ್ನ ಲೇಟ್ ಆಗುತ್ತೆ. ಬನ್ನಿ ನೀವು ಬನ್ನಿ ಈ ಕಡೆ ಬನ್ನಿ ಇಲ್ಲಿ. ಗೈಸ್ ಇಲ್ಲಿ ನೋಡ್ರಿ, ಇಲ್ಲಿ ಬಾರು ರೈಟಲ್ಲಿ ಕಾಣ್ತಾ ಇದೆ. ಇವ್ರದ್ದು ಭಯ ಜಾಸ್ತಿ ಪಡಿಸ್ಬೇಕು. ಫಾಲೋ ದ ಬ್ಯಾಂಕರ್. ನಡಿ. ತೆಗಿ ಕೋಡ್ ತೆಗಿ. ಹಾಕ ಕೋಡಾಕು. ಶೂಟೇ ಮಾಡ್ತೀನಿ. ಟಕ್ಕಂತ ಹೊಡೆದಾಕ್ಬಿಡ್ತೀನಿ. ತೆಗಿ. ಗೈಸ್ ಭಯ ಫುಲ್ ಪಡಿಸಿದೀನಿ ಅನ್ಕೊಡ್ರಿ ಬ್ಯಾಂಕರ್ಗೆ. ಓಕೆ ಗೈಸ್ ಇಲ್ಲೂ ಓಪನ್ ಮಾಡ್ತಾರೆ. ಗೋಲ್ಡ್ ಬಾರ್ ಇದೆ ಗೈಸ್. ಪ್ಲಾಟಿನಮ್ ಅದು. ಡೈಮಂಡ್ ಏನು ಪ್ಲಾಟಿನಮ್ ಬ್ರೋ. ಟು ಕಲೆಕ್ಟ್ ಗೋಲ್ಡ್. ಓಕೆ ಲೆಟ್ಸ್ ಗೋ. ಗೋಲ್ಡ್ ಸಿಕ್ತು. ರಿಪೀಟ್ಲಿ ಕ್ವಿಕ್. ಗೈಸ್ 5 ಲಕ್ಷ 6 ಲಕ್ಷ 7 ಲಕ್ಷ. ಓ ಮೈ ಗಾಡ್ ಗೈಸ್ ಡೈಮಂಡ್ಸು 8. 1 ಲಕ್ಷ ಆಯ್ತಾ? 1 ಮಿಲಿಯನ್ ಗೈಸ್ ಆಲ್ರೆಡಿ. 1,024,000. ಎಷ್ಟಾಗ್ತೈತೆ ದುಡ್ಡು ಯಪ್ಪ. ಎತ್ಕೊಂತವನೆ ಫ್ರಾಂಕ್ಲಿನು. 1,72,000 ಗೈಸ್. 1 ಮಿಲಿಯನ್ ಮಾಡೋಕ್ಕೋದ್ರೆ ಇಲ್ಲಿ 2 ಮಿಲಿಯನ್ ಆಗೋಯ್ತಲ್ಲ ಇಲ್ಲಿ. ಗೈಸ್ ಇವಾಗ ಪೊಲೀಸವ್ರು ತಪ್ಪಿಸ್ಕೋಬೇಕಲ್ಲ. 3 ಸ್ಟಾರ್ ಐತೆ ಗೈಸ್. ಹೆಂಗ್ ತಪ್ಪಿಸ್ಕೊಳೋದೇನೋ. ಲೆಟ್ಸ್ ಗೋ. ಲೂಸ್ ದ ಕಾಪ್ಸು ಬ್ರೋ. ಲೆಟ್ಸ್ ಗೋ ಬ್ರೋ. 2128 ಅಂತೆ. 2,01,28,000. ವಾಟ್ ಬ್ರೋ, ಇಷ್ಟೊಂದು ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು. ಗೈಸ್ ಕಾಪ್ಸ್ ಎಲ್ಲ ಇದಾಗ್ಬಿಟ್ರು. ಅಂದರೆ ಅವ್ರಿಗೆ ಕಾಣಿಸ್ದೇ ಇರಂಗಾಯ್ತು. ಬರ್ರಿ ಇವಾಗ ಎಸ್ಕೇಪ್ ಆಗಬೇಕು. ಹಿಂಗೆ ರೂಟಲ್ಲಿ ಸಂದಿಗಂದಿಲ್ ಹೋಗೋಣಂತೆ. ಓಕೆ ಎದುರುಗಡೆನೆ ಬರ್ತಾನೆ. ಬೇಡ ವಾಪಸ್ ನಡಿಗುರು. ಸ್ಟ್ರೈಟ್ ಹೋಗೋಣಂತೆ. ಸ್ಟ್ರೈಟ್ ಯಾರೂ ಇಲ್ಲ. ಲೆಟ್ಸ್ ಗೋ. ಲೆಫ್ಟ್ ಸೈಡ್. ಲೆಫ್ಟಲ್ಲಿ ಹೋಗೋಣ ಗೈಸ್. ಹೈವೇಗೆ ಹೋಗ್ಬಿಡೋಣ ಗೈಸ್. ಯಾಕೆ ಬೇಕು? ಓಕೆ ಮೇಲಿಂದ ಯಾರೋ ಬರ್ತಾವನೆ. ಇಲ್ಲೂ ಯಾರೋ ಅವನೇ. ಇಲ್ಲೋಗ್ಬಿಡ್ತೀನಿ ಈ ಕಡೆ ಅಷ್ಟೇ. ಈಸಿ ಪೀಸಿ. ರಾಂಗ್ ರೂಟಲ್ಲೆಲ್ಲ ಹೋಗ್ತಾ ಇದ್ದೀನಿ. ಧೂಮಚಾಲೆ ಗೈಸ್ ಎಷ್ಟು ಪಾಸ್ ಆಯ್ತು. ಎಷ್ಟು ಪೊಟೆನ್ಷಿಯಲ್ ಟೇಕ್ 5 ಮಿಲಿಯನ್. ಬಟ್ ಆಕ್ಚುಯಲ್ ಟೇಕ್ ಓಕೆ ಗೈಸ್ 2 ಮಿಲಿಯನ್ ಅಂತೆ.
ಗೈಸ್ ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ 12 ಗಂಟೆ ಟೈಮ್ ಆಗೈತೆ. 2 ಮಿಲಿಯನ್ ಆಲ್ರೆಡಿ. ಗೈಸ್ ಫಸ್ಟ್ ಆಗ್ಬಿಟ್ಟು ಈ ಫಸ್ಟ್ ಹೇರ್ ಸ್ಟೈಲ್ನ ಚೇಂಜ್ ಮಾಡಬೇಕು ಫ್ರ್ಯಾಂಕ್ಲಿನ್ಗೆ. ಬಿಲ್ಲೇನಿಯರ್ ಆಗ್ಬಿಟ್ಟು ಈ ಹೇರ್ ಸ್ಟೈಲ್ ಇಟ್ಕೊಂಡ್ರೆ ಮರ್ಯಾದೆನೇ ಇರಲ್ಲ. ಲೆಟ್ಸ್ ಗೋ ಗೈಸ್, ಇಲ್ಲೇ ಎಲ್ಲಾದ್ರು. ಓಕೆ, ಇಲ್ಲೇ ಒಂದಿದೆ ಗೈಸ್. ಕ್ಲಾತ್ ಸ್ಟೋರ್ ಐತೆ, ಕ್ಲಾತ್ ಚೇಂಜ್ ಮಾಡೋಣಂತೆ. ಫ್ರ್ಯಾಂಕ್ಲಿನ್ಗೆ ಮಸ್ತಾಗಿರೋ ಶೂಟ್ ಆಗಿ ಹಾಕೋಣ. ಫಸ್ಟು ಕಟಿಂಗ್ ಮಾಡ್ಸೋಣ ಬ್ರೋ. ಹೆಂಗೆ ಕಾಣ್ತಾವನೆ ಅಂದರೆ ಫ್ರ್ಯಾಂಕ್ಲಿನು ಫುಲ್ ಕುಂಗುರು ಕೂದಲಾಗ್ಬಿಟ್ಟೈತೆ. ಓಕೆ, ಬಂದ್ವಿ. ಯಾರಿಗೋ ಮಾಡ್ತಾವ್ರೆ ಬಿಸ್. ವೆಲ್ಕಮ್ ಟು ದೇರ್. ಮೇಡಮ್ ಬ್ಯುಸಿನೇ ಇದ್ದೀರಾ? ಓಕೆ, ಇಲ್ಲ ಗೈಸ್, ಕರೆಕ್ಟಾಗಿ ಟೈಮಿಗೆ ಬಂದಿದ್ದೀವಿ. ಅವ್ರದ್ದೇನೋ ಕೆಲಸ ಮುಗೀತು, ನಾವು ಹೋಗ್ತಾ ಇದ್ದೀವಿ ಇವಾಗ. ಚೂಸ್ ಹೇರ್ ಸ್ಟೈಲ್ ಯು ವಾಂಟ್. ಮಸ್ತಾಗಿರೋ ಕಟಿಂಗ್ ಮಾಡ್ರಿ ಮೇಡಮ್. ಹೆಂಗೆ ಮಾಡ್ತೀರಾ ಏನೋ ಗೊತ್ತಿಲ್ಲ. ಎಫ್ ಅಂತ ಐತೆ ಫ್ರ್ಯಾಂಕ್ಲಿನು. ಓಕೆ, ಅದೇ ಮಾಡ್ಸೋಣಂತೆ. ಲೆಟ್ಸ್ ಗೋ ಗೈಸ್. ಎಫ್ ಫ್ರ್ಯಾಂಕ್ಲಿನು ಬರೀ $50 ತಗೊಳ್ರಿ, ಮಜ್ಜಾ ಮಾಡ್ರಿ. ಓಕೆ ಗೈಸ್, ಕಟಿಂಗ್ ಸ್ಟಾರ್ಟ್ ಮಾಡಿದ್ರು. ಕಚ್ಚ 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 ಕಟಿಂಗ್ ಆಯ್ತೈತೆ. ಓಕೆ ಫ್ರ್ಯಾಂಕ್ಲಿನ್ ಗೈಸ್, ಮಿಲ್ಲೇನಿಯರ್ ಎಲ್ಲ ಲಕ್ಷಣ ಕಾಣ್ತೈತೆ. ಬಟ್ ಹಿಂದ್ಗಡೆ ಎಫ್ ಅಂತ ಹಾಕ್ಸ್ಕೊಂಡಿದ್ದೀನಿ. ಓಕೆ, ಚೆನ್ನಾಗಿದೆ ಗೈಸ್. ಇವಾಗ ನೋಡ್ರಿ ಗೈಸ್, ಯಾವ್ದಾನ ಬಟ್ಟೆ ಮಸ್ತಾಗಿರೋ ಬಟ್ಟೆ ಹಾಕೋಣಂತೆ. ಬಟ್ಟೆ ಶೋರೂಮ್ ಸುಬ್ರಾಬನು ಯಾವ್ದೋ ಗುರು ಬಟ್ಟೆ ಸ್ಟೋರು. ಓಕೆ ಬ್ರೋ, ಇದೇ ಇರಲಿ ಗೈಸ್. ವೈಟ್ ಜಾಕೆಟ್ ಹಾಕೊಂಡಿದ್ದೀನಿ ಗೈಸ್. ಶೂ ಎಲ್ಲಿ ತಗೊಳೋದು? ಶೂ ಬೇಕಲ್ಲ. ಓಕೆ ಇಲ್ಲೇ ಇದೆ ಬ್ರೋ. ಬರೀ ಪಾದದಿಂದನೇ ಏನೇನೋ ಮಾಡಿ ಮಿಲಿಯನ್ ಮಾಡ್ಬಿಟ್ಟ ಗೈಸ್. ಯಾವ ಶೂ ಹಾಕೊಳೋದು? ಯೆಲ್ಲೋ ಕಲರ್ ಅಡಪ್ಪ, ಜೆಫ್ರಿ ಫುಲ್ ಎದ್ದು ಕಾಣ್ತೈತೆ. ಓಕೆ ಗೈಸ್, ಇದು ತಗೊಂಡೆ. ಮಸ್ತಾಗಿದ್ದಾನೆ ಫ್ರ್ಯಾಂಕ್ಲಿನ್ ಅಂತೂ. ಕ್ರೇಜಿ ರೆಡಿ ಆದ. ಲೆಟ್ಸ್ ಗೋ ಗೈಸ್, ಇವಾಗ ಹೋಗೋಣಂತೆ. ಇನ್ನು ನಮ್ಮ ಮನೆ ತಗೊಬೇಕು. ನಮ್ಮ ಮನೆ ಯಾವುದೋ ಸೇಲ್ಗೆಲ್ಲ ಹಾಕ್ಬಿಟ್ಟಿದ್ರು ಗೈಸ್. ನಮ್ಮ ಮನೆ ತಗೊಂಡು ನಾನು ಚಾಪ್ ಹುಡುಕ್ಬೇಕು ಬ್ರೋ. ಚಾಪ್ ಎಲ್ಲೋಗೋನು, ಏನ್ ಕೆಲಸ ಮಾಡ್ತಾನೋ ಅಂದರೆ ಅವ್ನಿಗೆ ಕೆಲಸ ಮಾಡಕ್ಕೆ ಬರಲ್ಲ. ಬಟ್ ಚಾಪ್ ಎಲ್ಲೋದ ಅಂತ ನನಗೂ ಗೊತ್ತಿಲ್ಲ. ಬನ್ನಿ. ಓ ಶಿಟ್ ಬ್ರೋ, ಕಂಬ ಸಕ್ಕ ಸ್ಟ್ರಾಂಗ್ ಐತೆ. ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ನಮ್ಮ ಮನೆ ವಾಪಸ್ ತಗೊಳೋಣ. ಆ್ಯಂಡ್ ನಮ್ಮ ಕಾರ್ ಇದೆ, ನಮ್ಮ ಬೈಕು ಫ್ರ್ಯಾಂಕ್ಲಿನ್ದು ಸಿಗ್ನೇಚರ್ ಬೈಕ್ ಇದೆ, ಅದನ್ನು ತೊಗೊಬೇಕು. ಎಲ್ಲ ಇಂಪೌಂಡ್ ಆಗ್ಬಿಟ್ಟಿದೆ ಬ್ರೋ. ಫಸ್ಟ್ ಅದನ್ನು ವಾಪಸ್ ತಗೊಬೇಕು. ಆಲ್ ರೈಟ್ ಗೈಸ್, ಬಂದ್ವಿ ನಮ್ಮ ಮನೆ ಹತ್ರ. ಯಪ್ಪಾಗರು ಈ ಕೆರೆ ನಮ್ಮ ಮನೆ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಓಕೆ ಗೈಸ್, ಬಂದ್ವಿ ಮನೆ ಹತ್ರ. ಏನಿದು ಪಾರ್ಸೆ ತಡೀರಿ. ಓ ಮೈ ಗಾಡ್ ಗೈಸ್, ಫಾರ್ಕ್ಲೋಜರ್ ಫಾರ್ ಸೇಲ್ 184 ನಂಬರಾ? ಇದೇನು ಓಪನ್ ಆಯ್ತೈತಾ? ಇಲ್ಲ ಇದು ಓಪನ್ ಆಯ್ತಾ ಇಲ್ಲ ಗೈಸ್. ಡೈನಸ್ಟಿ ಫಾರ್ ಸೇಲು ಗೈಸ್. ಯಾರು ಸೇಲ್ ಮಾಡಕ್ಕೆ ಇಟ್ಬಿಟ್ಟವ್ರೆ ಏಜೆನ್ಸಿ. ಈ ಡೈನಸ್ಟಿ ಅಂತ ಯಾವುದೋ ಕಂಪ್ನಿ ಸೇಲ್ ಮಾಡಕ್ಕೆ ಇಟ್ಬಿಟ್ಟೈತೆ. ಕ್ಲೋಸ್ಡ್ ಅಂತೆ. ಓ, ಕೀನು ಇಲ್ಲ ಬ್ರೋ, ಮೂನು ಹಾಕಾಗ್ತಾ ಇಲ್ಲ. ಚಾರ್ಜ್ ಹೊಡಿತೀನಿ. ಓ ಇಲ್ಲ ಗೈಸ್. ಓಕೆ ಓಕೆ ಬ್ರೋ, ಏನೋ ಬಂತಿಲ್ಲಿ. ಪ್ರೆಸ್ ಸಿ ಟು ಓನ್ ಯುವರ್ ಹೌಸ್ $2 ಮಿಲಿಯನ್. ಓ ಮೈ ಗಾಡ್ ಬ್ರೋ, ಬಂತು ಬ್ರೋ. ನಮ್ಮ ಮನೆ ವಾಪಸ್ ತಗೊಳ್ಳೋ ಟೈಮ್ ಬಂತು. $2 ಮಿಲಿಯನ್ ಅಂತೆ. ಆದರೆ ನಮ್ಮ ಹತ್ರ ಉಳಿಯೋದು ಇಷ್ಟು 1,95,000 ಉಳಿಯುತ್ತೆ. ಓಕೆ ಗೈಸ್, ಪರವಾಗಿಲ್ಲ. ಬೇರೆ ಏನಾದರೂ ತಿರ್ಗಾ ಹೋಗೋಣ ಎಷ್ಟಕ್ಕೆ. ಬರ್ರಿ ಗೈಸ್, ಲೆಟ್ಸ್ ಗೋ. ಪ್ರೆಸ್ ಸಿ ಮಾಡೋಣ. ಪ್ರೆಸ್ ಸಿ ಬೇಡ. ಓಕೆ ಗೈಸ್, ಬಂತು ಗೈಸ್ ನಮ್ಮನೆ. ಓ, ಡೋರ್ ಓಪನ್ ಆಯ್ತಂತೆ ನಾವು ಬಂದಾಗ. ಓ, ಇನ್ನೊಂದ್ಸಲ ಓಪನ್ ಆಯ್ತು. ಲೆಟ್ಸ್ ಗೋ ಗೈಸ್. ನಮ್ಮ ಗರಾಜ್ ನೋಡ್ರಿ. ನಮ್ಮ ಮನೆಗೆ ವಾಪಸ್ ಬಂದ್ವಿ ಫೈನಲಿ. ಲೆಟ್ಸ್ ಗೋ ಗೈಸ್. ಚಾಪ್ ಹುಡ್ಕನಂತೆ ಬ್ರೋ. ನೋಡ್ರಿ ಇವ್ರು ಇಲ್ಲಿ ಚಾಪ್ ಮನೆ ಗೈಸ್. ಚಾಪ್ನು ಬೇರೆ ಹುಡುಕ್ಬೇಕು. ಓ ಮೈ ಗಾಡ್ ಗೈಸ್, ಫೈನಲಿ ಐ ಆಮ್ ಬ್ಯಾಕ್ ಗೈಸ್. ಫೈನಲಿ ನಮ್ಮ ಮನೆಗೆ ಬಂದ್ವಿ. ವಾಪಸ್ ನಮ್ಮ ಮನೆ ತಗೊಂಡ್ವಿ. $2 ಮಿಲಿಯನ್ ಅಂತೆ ಮನೆಗೆ. ಓಕೆ, ಡೋರು ಓಕೆ ಗೈಸ್, ಎಲ್ಲ ಮಾಯ ಆಗ್ಬಿಡ್ದಂತೆ. ಓ ಸೈಕುಗ್ರು ಗೈಸ್. ಟೈಮ್ 18 ಅಂದರೆ ಗೈಸ್, 18 ಅಂದರೆ ಇನ್ನ 5:30, ಸಂಜೆ 5:30 ಆಗ್ಬಿಟ್ಟೈತೆ ಗೈಸ್. ಇಲ್ಲಿ ಯಾವುದೋ ಒಂದು ಡೈಮಂಡ್ ಐತೆ.
ಜ್ಯುವೆಲ್ರಿ ರಾಬ್ರಿನೂ ಮಾಡೋಣಂತೆ ಗೈಸ್. ನಾಳೆ ಒಳಗಡೆ ಇನ್ನ ಬಿಲಿಯನಿಯರ್ ಆಗಬೇಕು. ನಮ್ಮ ಗಾಡಿ ಹುಡುಕ್ಬೇಕು ಮತ್ತೆ ಮನೆ ತಗೊಂಡ್ವಿ, ಫಸ್ಟ್ ಮಿಷನ್ ಆಗೋಯ್ತು. ಇವಾಗ ಮಿಲಿಯನರ್ ಇವಾಗ ಕರೆಕ್ಟಾಗಿ ಗೈಸ್, ಇವಾಗ ಆ್ಯಕ್ಚುಲಾಗಿ ಮಿಲಿಯನಿಯರ್ ಆಗಬೇಕು. ಇವಾಗ ನನ್ನ ಹತ್ರ ಮನೆಯೆಲ್ಲ ಏನೇನು ಹೋಗಿತ್ತಲ್ಲ ಎಲ್ಲ ತಗೊಂಡೆ. ಬರೀ ಗೈಸ್ ಹೋಗೋಣಂತೆ, ಜ್ಯುವೆಲ್ರಿ ರಾಬ್ರಿ ಮಾಡೋಣ. ಅದ್ರಲ್ಲಿ ಎಷ್ಟು ಬರುತ್ತೆ ನೋಡೋಣಂತೆ. ಓ ಸೈಕು ಗುರು. ಅದೇ ಗ್ಯಾಪಲ್ಲಿ ಚಾಪ್ನೆಲ್ಲಾದ್ರೂ ಹುಡ್ಕೋಣಂತೆ. ಎಲ್ಲ ಹಾಯ್ಕೊಂಡು ತಿಂತವನೋ ಏನೋ ಗೊತ್ತಿಲ್ಲ ನಾಯಿ. ಗೈಸ್ ಆದರೆ ನನ್ನ ಫೇವ್ರೆಟ್ ಪೆಟ್ಟದು. ಚಾಪ್ನಂತೂ ಮಿಸ್ ಮಾಡೋಕ್ಕಾಗಲ್ಲ. ಗೈಸ್ ಬಂದ್ವಿ ಜ್ಯುವೆಲ್ರಿ ರಾಬ್ರಿ ಜ್ಯುವೆಲ್ರಿ ರಾಬ್ರಿ ಹತ್ರ. ಬಂತು 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 ಬ್ರೋ. ಈಟು ಬಿಗಿಂದ ರಾಬರಿ ಟೇಕ್ ಔಟ್ ದ ಗಾರ್ಡ್ ಅಂತೆ. ಗೈಸ್ ನಮ್ಮ ಹತ್ರ AKM ಐತೆ. ಲೆಟ್ಸ್ ಗೋ ಗೈಸ್. ಹೆಡ್ ಶಾಟ್ ಹೊಡಿಯೋಣಂತೆ. 1 2 3 ಗೈಸ್. ಗ್ಲಾಸ್ ಐತೆ ಫ್ರಾಂಕ್ಲಿನ್. ಓ ನೋ ಗೈಸ್, ಹೊಡೆದಾಕ್ಬಿಡ್ತಿದ್ದ. ಟೇಕ್ ಔಟ್ ಕ್ಯಾಮ್ರಾಸ್ ಅಂತೆ. ಗೈಸ್ ಪೊಲೀಸ್ ಅರೈವಲ್ ಇನ್ 2 ಮಿನಿಟ್ಸು. ಗೈಸ್ 2 ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು. ಕ್ಯಾಮ್ರಾ ಓಕೆ, ಇಲ್ಲೊಂದು ಐತೆ, ಮುಗೀತು. ಗೈಸ್ ಸೈಡ್ಗೆ ಹೋಗಮ್ಮ, ತಡೀರಿ. ಇಲ್ಲಿ ಈಟು ಸ್ಟೀಲ್ ಜ್ಯುವೆಲ್ರಿ. ಓಕೆ ತಗೋ ಫ್ರಾಂಕ್ಲಿನ್ ಎಲ್ಲ. ಗೈಸ್ ಏನಿದು? ಅಟೆಂಪ್ಟ್ ಸೆಕ್ಯೂರಿಟಿ ಇನ್ಪುಟ್ ರಿಟರ್ನ್ ಪಾಸ್ವರ್ಡಾ? 2126027. ಓಕೆ, ಲೂಟ್ ಆದ್ರೂ ಮಾಡಕ್ಬಿಟ್ರು. ಗೈಸ್ ಏನೋ ಅವೆಲ್ಲ ಬೇಡ, ಇಲ್ಲಿ ಜ್ಯುವೆಲ್ರಿ ಇರೋ ತಾಣನ ತಡೀರಿ, ಬಿಡ್ರಿ ಅದು. ಓಕೆ ಎಷ್ಟು ಎತ್ಕೋ ಫ್ರಾಂಕ್ಲಿನ್, ಎತ್ಕೊರೆ ಹೇಳ್ತೀನಿ, ಎತ್ಕೋ. ಗೈಸ್ 2 ಲಕ್ಷ ಆಯಿತು. ಎತ್ಕೋ ಫ್ರಾಂಕ್ಲಿನ್. ಈ ಗೈಸ್ ಅಲ್ಲಿ ನೋಡ್ರಿ ಲೆಫ್ಟಲ್ಲಿ ಎಷ್ಟು ಇದೈತೆ ಗ್ಲಾಸ್ಗಳು, ಎಷ್ಟು ತಗೊಬೇಕು. ಇನ್ನು 1 ನಿಮಿಷದಲ್ಲಿ ಬೇಗ ಎತ್ಕೋಬೇಕು. ಪೊಲೀಸ್ ಅರೈವಲ್ ಬರ್ತಾರೆ ಇವಾಗ ಪೊಲೀಸು. ಫ್ರಾಂಕ್ಲಿನ್ ಎತ್ಕೋ ಬೇಗ ಎತ್ಕೋ. ಗೈಸ್ 5 ಲಕ್ಷ ಆದ್ರೂ ಎತ್ಕೊಳ್ಬೇಕು ಗೈಸ್. ಇವಾಗ 3.25 ಆಯ್ತು, 4 ಲಕ್ಷ ಆಯ್ತು. ಎತ್ತು ಇನ್ನೊಂದು. ಕಮಾನ್ ಫ್ರಾಂಕ್ಲಿನ್. ಗೈಸ್ ಲಾಸ್ಟ್ ಒಂದು ಎತ್ಕೊಂಡು ಹೋಗ್ಬಿಡ್ತೀನಿ. 5 ಲಕ್ಷ ಆಗ್ಬಿಡ್ಲಿ ಸಾಕು. ಗೈಸ್ 44 ಸೆಕೆಂಡು. ತಡೀರಿ, ಇನ್ನ 2 ಈ ಕಡೆ ಎತ್ಕೊಂಡು ಹೋಗ್ಬಿಡೋಣಂತೆ. ಇಟ್ಸ್ಕೊ. 30 ಸೆಕೆಂಡು ಐತೆ, 36 ಸೆಕೆಂಡು. ಫ್ರಾಂಕ್ಲಿನ್ ನಡಿ. ಬೇಡ ನಡಿ ಸಾಕು. ಓಹೋ ಬ್ರೋ ಎತ್ಕೊಂಡೆ. ಪೊಲೀಸ್ ಅರೈವಲ್ 4 ಸ್ಟಾರ್ ಅಂತೆ. ಬಟ್ ಗೈಸ್ ಪೊಲೀಸ್ ಬರೋಕ್ಕಿಂತ ಮುಂಚೆನೇ ಎಸ್ಕೇಪ್ ಆಗ್ಬಿಟ್ಟೆ. ಲೆಟ್ಸ್ ಗೋ ಗೈಸ್. ನಾನೇನಾದ್ರೂ ಆಸೆ ಪಟ್ಟು ಇನ್ನೂ ಒಂದು 2-3 ತಗೊಳಕ್ ಹೋಗಿದ್ರೆ ಬಂದ್ಬಿಡೋರು, 4 ಸ್ಟಾರ್ ಹಾಕಿ ಕುಂಬಿಡೋರು. ಬಟ್ ಫ್ರಾಂಕ್ಲಿನ್ ಗೈಸ್ ಹೆಂಗೋ ಬಚಾವ್ ಆದ, ಬೇಗ ಹೋದ. ಬಸ್ಸು. ಓಕೆ ಗೈಸ್, ಯಾವುದೋ ಡೆಲಿವರಿ ಟು ಬೈಯರ್ ಅಂತೆ. ಈ ಜ್ಯುವೆಲ್ರಿ ಎಲ್ಲ ಅವ್ರು ಬೈ ಮಾಡ್ತಾರೆ ಅನ್ಸುತ್ತೆ. ಹೋಗೋರಿಗೆ ಕೊಟ್ಬಿಡೋಣಂತೆ. ಕೊಟ್ಟು ನಮ್ಗೆ ಎಷ್ಟು ದುಡ್ಡು ಕೊಡ್ತಾನೆ ನೋಡೋಣ. ಲೆಟ್ಸ್ ಗೋ. ಓಕೆ ಗೈಸ್ ಬಂದ್ವಿ ಇಲ್ಲಿ ಮೀಟಪ್ ಲೊಕೇಶನ್ಗೆ. ಯಾರ್ದು ಬೈಯರ್ದು ಲೊಕೇಶನ್ ಒಬ್ರು ಎಲ್ಲೋ ಕಲರ್ ಮಾರ್ಕ್ ಬರ್ತೈತೆ. ಓಕೆ ಲೆಟ್ಸ್ ಗೋ ಗೈಸ್. ಯಾವುದೋ ದೊಡ್ಡ ಫ್ಯಾಕ್ಟ್ರಿಲೇ ಕರೆದವನೆ. ಓಕೆ ಗೈಸ್, ಇಲ್ಲೇ ಬಂದ್ಬಿಟ್ಟಾರೆ ಯಾರೋ. ಲೆಟ್ಸ್ ಗೋ ಗೈಸ್. ಓಕೆ ಬಂದ್ವಿ. ಓಕೆ ಗೈಸ್ ಕೊಟ್ವಿ ಜ್ಯುವೆಲ್ರಿ. ತಾಳಪ್ಪ, ನಮ್ಮ ದುಡ್ಡು ನಮಗೆ ಕೊಟ್ಬಿಡು. ಲೆಟ್ಸ್ ಗೋ ಗೈಸ್. ಡೀಲ್ ಡನ್, ಕಂಪ್ಲೀಟ್ ಆಯ್ತು ಡೀಲು. ಜ್ಯುವೆಲ್ರಿ ಏಜ್ ಸಕ್ಸಸ್ ಮನಿ ಆ್ಯಂಡ್ 5,86,500. ಓಕೆ ಮಸ್ತಾಗಿ ಗೈಸ್ 7 ಲಕ್ಷ ಮಾಡಿದ್ದೀನಿ ಗೈಸ್. ಇನ್ನು 3 ಲಕ್ಷ ಮಾಡಬೇಕು. ಫ್ರಾಂಕ್ಲಿನ್ ಆಲ್ರೆಡಿ 19 ಆಯ್ತು ಬ್ರೋ. 6 ಗಂಟೆ ಆಗ್ತಾವಂತ, 5 ಗಂಟೆ 6 ಗಂಟೆ. ವೋಲ್ಟ್ ಎಕ್ಸ್ಪ್ಲೋಸಿವ್ ಎಕ್ವಿಪ್ಮೆಂಟ್ ಅಂತೆ. ಬ್ರೋ ಬನ್ನಿ ಬ್ರೋ ಹೋಗೋಣಂತೆ, ಇಲ್ಲೇ ಪಕ್ಕದಲ್ಲೈತೆ. ಗೈಸ್ ಬಂದ್ವಿ ಇಲ್ಲಿ ವೋಲ್ಟ್ ಓ ಇದು ಯಾಕೋ ಟೆಂಟು ಯಾವುದೋ ಕಬ್ಬಣ ಮುರಿತಾ ಇಲ್ಲ, ಆರಿಸ್ತೀನಿ. ಓಕೆ ಗೈಸ್ ಆಯ್ತಲ್ಲ. ಅಯ್ಯಯ್ಯೋ ಗೈಸ್ ತಡೀರಿ ಗೈಸ್, ಸ್ಪೀಡಲ್ಲಿ ಬರ್ತೀನಿ. ನೋಡಿ ಬಿಡೋಣ ಇವಾಗ ಬಿಡೋಣ ಇಲ್ಲ ಈ ಬೈಕಾ ಅಂತೇಳಿ. ಓ ನೈಸ್ ಕುದದ ಫ್ರಾಂಕ್ಲಿನು. ಇಲ್ಲಿ ಯಾವ ಗೈಸ್ ಏನೋ ಐತಿವೆ ಇಲ್ಲಿ ಎಕ್ಸ್ಪ್ಲೋಸಿವ್. ಹೋಗಿ ಟ್ರೈ ಮಾಡೋಣ ಅಂತ ತಡೀರಿ.
ಸಿ ಟು ಪರ್ಚೇಸ್ ಭಯಾನಕ ವಾಲ್ಟ್ ಎಕ್ಸ್ಪ್ಲೋಸಿವ್ 50,000 ಅಷ್ಟೇ. ಲೆಟ್ಸ್ ಗೋ ಗೈಸ್. ಪರ್ಚೇಸ್ ಮಾಡಿದೆ. ಸಬ್ಸ್ಕ್ರೈಬ್ ಟು ಟೈಗರ್ ಸಿನಾ ಗೈಸ್. ಯಾರ್ಯಾರು ನೋಡ್ತಾ ಇದ್ದೀರಾ, ಕಮಾನ್ ಗೈಸ್ ಸಬ್ಸ್ಕ್ರೈಬ್ ಮಾಡಿರಿ ಟೈಗರ್ ಸಿನಾಗೆ. ನಿಮ್ಮ ಸಪೋರ್ಟ್ ಬೇಕೇ ಬೇಕು ಗೈಸ್. ಇವಾಗ ಹೋಗಿ ವಾಲ್ಟ್ ಎಕ್ಸ್ಪ್ಲೋಸಿವ್ ಮೆಥಡ್ ಯೂಸ್ ಮಾಡೋಣಂತೆ. ಏನು ಹೆಂಗಿರುತ್ತೆ ಏನು ಗೊತ್ತಿಲ್ಲ, ಬಟ್ ಕಮಾನ್ ಗೈಸ್ ಸಬ್ಸ್ಕ್ರೈಬ್ ಮಾಡಿರಿ. ಲೆಟ್ಸ್ ಗೋ. ಫ್ರ್ಯಾಂಕ್ಲಿನ್ ಅಯ್ಯೋ ಕಬ್ಬಣ ಸ್ಲೋ ಹೋದ್ರೆ ಜಾಡ್ಸ್ ಹೊಡಿಯುತ್ತೆ. ಬನ್ನಿ ಗೈಸ್, ಇಲ್ಲೇ ಯಾವ್ದಿದೆ ಹತ್ರ 1 ಮೀಟರ್ ಐತೆ. ಪಟ್ಟಣ ಗೈಸ್ ಸಂಜೆ ಆಗ್ತಾ ಬಂತು ಆಲ್ರೆಡಿ. ಓ ಮೈ ಗಾಡ್, ಇನ್ನ ರಾತ್ರೆಲ್ಲ ಇದು ಮಾಡಿದ್ರು ಆರಾಮ್ಸೆ ಮಿಲಿಯನಿಯರ್ ಆಗ್ತಾನೆ ಫ್ರ್ಯಾಂಕ್ಲಿನು. ಟೆನ್ಷನ್ ಇಲ್ಲ. ಯಾಕೆ ಅಂದ್ರೆ ಗೈಸ್ 2 ಮಿಲಿಯನ್ ಕೊಟ್ಟು ನಮ್ಮ ಮನೆ ತಗೊಂಡ್ವಿ. ಯಪ್ಪ ಏನೇನೋ ಮಾಡಿದ್ವಿ ಇವತ್ತಂತೂ. ಮಸ್ತಾಗೋಯ್ತು ಅನ್ಕೊಳ್ರಿ ಡೇ. ಸಂಜೆ ಆಗ್ತೈತೆ, ಈವ್ನಿಂಗು. ಲೆಟ್ಸ್ ಗೋ ಗೈಸ್. ಏನು ವೋಲ್ಟ್ ಎಕ್ಸ್ಪ್ಲೋಸಿವ್ ಮೆಥಡ್ ಅಂತ ಗೊತ್ತೇ ಇಲ್ಲ, ಅದೊಂದು ಟ್ರೈ ಮಾಡೋಣ ಬನ್ನಿ ಬ್ರೋ. ಹೆಂಗಿರುತ್ತೋ ಏನೋ, ಅದರಲ್ಲಿ ಎಷ್ಟು ಬರುತ್ತೋ ಕಾಸು ಏನೋ ಗೊತ್ತಿಲ್ಲ. ಇನ್ನೂ ಯಾರು ಲೈಕ್ ಮಾಡಿಲ್ಲ ಅಂದರೆ ಗೈಸ್ ಲೈಕ್ ಮಾಡ್ಕೊಳ್ಳಿ. ಬಂದೇ ಬಿಟ್ವಿ ಬ್ಯಾಂಕ್ ಹತ್ರ. ಇವಾಗ ಹೋಗಿ ರಾಬ್ರಿ ಮಾಡೋದೇ. ಓಕೆ ಗೈಸ್, ಟ್ಯಾಕ್ಸಿ ಅವನು ಜೋರಾಗಿ ಬಂದ. ಪೊಲೀಸವ್ರು ಬ್ರೋ. ಸೀಟಿಗೆ ಹೋಗ್ಬಿಡೋಣ ಸುಮ್ಮನೆ, ಯಾಕೆ ಬೇಕು. ಓಕೆ ಗೈಸ್ ಲೆಟ್ಸ್. ಈಗ ಇಲ್ಲೇ ಸೈಡ್ಗೆ ಹಾಕೋಣಂತೆ. ಓಕೆ, ಶೂಟ್ ದ ಕ್ಯಾಮ್ರಾ. ನಮ್ಮ ಹತ್ರ AKM ಇದೆ ಈ ಸಲ. ಹಲೋ ಗೈಸ್, ಪಟ್ ಅಂತ ಶೂಟ್ ಮಾಡೋಣಂತೆ. ಶೂಟ್ ದ ಕ್ಯಾಮ್ರಾ. ಪ್ಲೇಸ್ ದ ಎಕ್ಸ್ಪ್ಲೋಸಿವ್ ಆನ್ ವಾಲ್ಟೋ. ಓಕೆ ಗೈಸ್, ಇವಾಗ ಅವ್ರಿಗೆ ಭಯ ಪಡಿಸೋದಿಲ್ಲ. ಇವಾಗ ಪಟ್ಟಂತ ಬಾಂಬ್. ಓ ನೋಡ್ರಿ ಬ್ರೋ, ಈ ಥರ್ಮೇಟ್ ಹೆಂಗೈತೆ ಇದು ಬಾಂಬು. ಇದಕ್ಕೆ 50,000 ಕೊಟ್ಟಿದ್ದ. ಓಕೆ ಗೈಸ್, 2 ಮೇಲೆ ಕೆಳಗಡೆ ಹಾಕಿದ್ದೀವಿ. ಹೆಂಗೈತೆ ನೋಡಿ ಬ್ರೋ ಇಲ್ಲಿ. ಟೇಕ್ ಕವರ್ ಇನ್ ದ ಲಾಬಿ. ಓಕೆ ಗೈಸ್, ಕವರ್ ತಗೊಂಡ್ವಿ. ಡಮ್ಮಂತು. ಲೆಟ್ಸ್ ಗೋ ಗೈಸ್. ಓಕೆ ಕ್ಯಾಶ್ ಐತೆ ಬ್ರೋ ಇದರಲ್ಲಿ. ಲೆಟ್ಸ್ ಗೋ. ಹಾಕೋ ಫ್ರ್ಯಾಂಕ್ಲಿನ್. 40,000, 80,000, 1,20,000, 50, 70, 2 ಲಕ್ಷ ಆಯ್ತು ಗೈಸ್. 3 ಲಕ್ಷ, 4 ಲಕ್ಷ, 4,30,000. ಓಕೆ, ಇದೊಂದು ತಣ ಅಂತೆ. ಇದರಲ್ಲಿ ಎಷ್ಟು ಬರುತ್ತೆ ಕ್ಯಾಶು ಗೈಸ್? ಮಿಲಿಯನಿಯರ್ ಆದ ನಡೀರಿ ಫ್ರ್ಯಾಂಕ್ಲಿನು. ಅವ್ನ ಮನೆ ತಗೊಂಡು 2 ಮಿಲಿಯನ್ ಖರ್ಚು ಮಾಡಿ, ಇನ್ನೊಂದು ಮಿಲಿಯನ್, 3 ಮಿಲಿಯನ್ ಗೈಸ್ ಟೋಟಲ್ಲು ಇವತ್ತು ದುಡ್ದಿರೋದು. ಅಂದರೆ ಎಲ್ಲ ರಾಬ್ರಿ ಗೈಸ್. ಲಾಸ್ ಸೆಂಟೋಸ್ ಇರೋ ಬ್ಯಾಂಕಲ್ಲಿ ಲೂಟಿ ಹೊಡಿತಾವ ಅನ್ಕೊಳ್ರಿ. 7,70,000, 777. ಓಕೆ ಗೈಸ್, ತಲಾ ಫಾರ್ ಎ ರೀಸನು. ಲೆಟ್ಸ್ ಗೋ. ಓಡು ಫ್ರ್ಯಾಂಕ್ಲಿನ್, ಓಡು. ಹತ್ತು ಗೈಸ್. ಮಾರ್ಮೂರ್ ಹಾಕೊಂಡಿದ್ಕೆ ಬಚಾವು. ಬರ್ರಿ ವೀಲಿ ಹೊಡ್ಕೊಂಡು ಹೋಗೋಣಂತೆ. ಧೂಮ ಚಾಲೆ. ಓ ನೋ ಗೈಸ್, ಇಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಹೋಗ್ಬಿಡೋಣ. ಯಾರು ಕಾಣ್ತಾ ಇಲ್ಲ. ಲೆಟ್ಸ್ ಗೋ ಗೈಸ್. 7 ಲಕ್ಷ. ಓ ನೋ ಫ್ರ್ಯಾಂಕ್ಲಿನ್, ಇವೆಲ್ಲ ಮಾಡಬೇಡ ಫ್ರ್ಯಾಂಕ್ಲಿನ್. 10 ಗೈಸ್, ಅವ್ರಿಗೆ ಗೊತ್ತೇ ಆಗಿಲ್ಲ ಅನ್ಕೊಡ್ರಿ, ಹಂಗೆ ಬಂದಿದ್ದೀನಿ. ಮೈ ಗಾಡ್, ವಿ ಕ್ಯಾನ್ ಸಿ ಹಿಮ್ ಅಂತೆ. ಅವ್ರಿಗೆ ಕಾಣಿಸ್ತಾ ಇಲ್ಲ. ಓಡು ಕರು. ಬ್ರೋ ಓಡು. ಬಂದೇ ಬಿಟ್ಟ. ಬೇಡ ಗೈಸ್, ಹೊಡಿಲೇಬೇಕು ಗೈಸ್ ಇವಾಗ. ಅವು ಹೋಗಕ್ಕಾಗಲ್ಲ ಈ ಕಡೆಯಿಂದ ಆಚೆ. ಸೈರಿ ಪೊಲೀಸುಗಳ ಲಾಸ್ ಸೆಂಟರ್ಸ್ ಅಲ್ಲಿರೋರು ಎಲ್ಲರೂ. ಬ್ರೋ ಇನ್ನೊಬ್ಬ ಇಲ್ಲಿ. ಇನ್ನೊಬ್ಬೆಲ್ಲ ಹೋದ. ಇದೇ ಬೆಸ್ಟ್ ಟೈಮು. ಲೆಟ್ಸ್ ಗೋ ಗೈಸ್. ಓ ನೋ ಸೈರಿ ಗೈಸ್. ಚಾಪರ್ ಬೇರೆ ಐತೆ. ಚಾಪರ್ ಇಂದ ಸೈಮನ್ ಸಿಟಿ ಶೋರೂಮು. ಸೆಲ್ ಮಾಡೋದೇನೋ ಗೊತ್ತಿಲ್ಲ, ಬಟ್ ನಾನು ಎಸ್ಕೇಪ್ ಆಗಬೇಕು. ನಡಿ ಈಗ ಗೈಸ್. ಇಲ್ಲಿ ನೋಡ್ರಿ ಚಾಪರು. ಓ ನಡಿ ಫ್ರ್ಯಾಂಕ್ಲಿನ್, ಬೇಗ ನಡಿ.
ಓ ಮೈ ಗಾಡ್ ಬ್ರೋ 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 ಶೂಟ್ ಡೋಂಟ್ ಶೂಟ್ ಮೀ ಬ್ರೋ ಬೇಗ ನಡಿ 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 ಫ್ರ್ಯಾಂಕ್ಲಿನ್ ಗೈಸ್ ಒಂದ್ ಜಾಗ ಗೊತ್ತು ಅಲ್ಲಿ ಹೋಗೋಣಂತೆ ತಡೀರಿ ಇವಾಗ ಯಾರು ತಪ್ಸಕ್ಕಾಗಲ್ಲ ಈ ಕರಾಜ್ ಕೆಳಗಡೆ ನೋಡಿ ಗೈಸ್ ಫ್ರ್ಯಾಂಕ್ಲಿನ್ ಸರಿಗೆ ಆಯ್ಕಂತವನೆ ಹತ್ತು ಫ್ರ್ಯಾಂಕ್ಲಿನ್ ಹತ್ತು ಬೇಗ ಓ ಗಾಡಿ ಎತ್ತಾ ಇಲ್ವಲ್ಲ ಹತ್ತು ಫ್ರ್ಯಾಂಕ್ಲಿನ್ ಗೈಸ್ ಅವನ್ ಗಾಡಿ ವರ್ಕ್ ಆಯ್ತಾ ಇಲ್ಲ ಗೈಸ್ ಇವ್ರನ್ನ ಶೂಟ್ ಮಾಡಿ ಇವ್ರದೇ ಗಾಡಿ ತಗೊಂಡೆ ಓಕೆ 2 ಶಾಟ್ ಅಂತೆ ಗೈಸ್ ಇವರೇ ಕಾರ್ ತಗೊಂಡು ಇವ್ರಿಗೆ ಇದು ಮಾಡೋದು ಓಕೆ ಗೈಸ್ ಇಲ್ಲಿ ಸೇಫ್ ಇದೆ ಸ್ವಲ್ಪ ಎಲ್ಲಿ ಸೇಫು ಬಂದೇ ಬಿಟ್ರಲ್ಲಪ್ಪ ನಡಿ 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 ಗೈಸ್ ಏನೇ ಆಗಲಿ ಗೈಸ್ ಮಿಷಿನ್ ಪಾಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬ್ರೋ 4 ಸ್ಟಾರ್ ಆಗಿದೆ ಬ್ರೋ ಸ್ವಾಟ್ ಬಂದ್ರು ಓ ನೋ ನಡಿ ನಡಿ ಫ್ರೆಂಡ್ ಬ್ರೋ 4 ಸ್ಟಾರ್ ಆಗೈತೆ ಹೆಂಗರು ಎಸ್ಕೇಪ್ ಆಗೋದು ಇವಾಗ ಶಾಪರ್ ಬೇರೆ ಐತೆ ಇನ್ನೊಂದ್ಸಲ ಕನ್ಸ್ಟ್ರಕ್ಷನ್ ಸೈಟ್ಗೆ ಟ್ರೈ ಮಾಡ್ತೀನಿ ನೋ 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 ಗೈಸ್ ಸರಿ ಇಲ್ಲ ಗಾಡಿ ಬಟ್ ಓಕೆ ಲೆಟ್ಸ್ ಗೋ ಗೈಸ್ ಟೈರ್ ಪಂಚರ್ ಮಾಡೋರೆ ಓಕೆ ತಪ್ಪಿಸ್ಕೊಂಡೆ ಹುಡು ಫ್ರ್ಯಾಂಕ್ಲಿನ್ ಹುಡು ಬ್ರೋ ಇಲ್ಲೇ ಎಲ್ಲಾದ್ರೂ ಹೈಡ್ ಆಗಬೇಕು ಕಮಾನ್ ಗೈಸ್ ಇಲ್ಲೇ ರೈಟ್ ಸೈಡ್ ಹೈಡ್ ಆಗ್ಬಿಡೋಣಂತೆ ಓಕೆ ಇಲ್ಲೇ ಹೈಡ್ ಆಗ್ಬಿಡ್ತೀನಿ ಗೈಸ್ ಇಲ್ಲೇ ಹೈಡ್ ಆಗೋಣಂತೆ ಗೈಸ್ ಎಷ್ಟು ಫಾಸ್ಟ್ ಪೊಟೆನ್ಷಿಯಲ್ ಟೇಕ್ 5 million but actual take 77,70,000 ಗೈಸ್ 1,50,000 5 lakhs ಐತೆ ನನ್ನ ಹತ್ರ ಓ ಸೈರನ್ ಆಫ್ ಮಾಡು ಬ್ರೋ ಇಲ್ಲೇ ಅವರೇ ಪೊಲೀಸರು ಸುತ್ತಮುತ್ತ ಬಂದವ್ರೆ ಗೈಸ್ ಇಲ್ಲಡ್ರಿ ಜಸ್ಟ್ ಇಲ್ಲೇ ಬಂದ ಗೈಸ್ ಇಲ್ಲೇ ಬಂದ್ಬಿಟ್ಟು ಇಲ್ಲೇ ವಾಪಸ್ ಹೋಗ್ತವ್ರೆ ಅಷ್ಟೇ ಗೈಸ್ ಒಂದ್ಸಲ ಕಾಪ್ಸ್ ಲೂಸ್ ಆಗ್ಬಿಟ್ರೆ ಮುಗಿದ ಕತೆ ಓ ನೋ ಬ್ರೋ ತಿಂಡಿ ಕೆಲಸ ಮಾಡ್ಕೊಂಡೆ ನಡೀರಿ ತಿರ್ಗಾ 2 ಸ್ಟಾರ್ ಅಂತೆ ಅವ್ರಿಗೆ ಗನ್ ಪಾಯಿಂಟ್ ಮಾಡಿತ್ತು ಈಗ ಜಸ್ಟ್ ಮೂವ್ ಆಗಿದ್ರಲ್ಲ ಗೈಸ್ ತಡೀರಿ ಗಾಡಿ ತಗೊಂಡೋಗೋಣ ಗಾಡಿ ಕೊಡುಗರು ಅಯ್ಯೋ ಕೆಳಗಡೆ ಐತಲ್ಲಪ್ಪ ಬ್ರೋ ಅವನು ಯಾವ್ದೋ ಗಾಡಿ ತಗೊಂಬಂದವನೆ ಸಿವಿಲಿಯನ್ ಗಾಡಿ ಪೊಲೀಸ್ ಅವ್ರು ಬ್ರೋ ಹೆಂಗೋ ಪಾಸ್ ಆಗಿದ್ದೆ ಗೈಸ್ ಹೆಂಗೋ ಒಟ್ನಲ್ಲಂತೂ ಮಿಲಿಯನ್ ಅಂತೂ ಮಾಡಿದೆ ಇವಾಗಂತೂ ಬಚಾವ್ ಆಗಬೇಕು ಹೆಂಗಾಗ್ಲಿ ಗುರು ಹೈವೇಲಿ ಹೋಗ್ಬಿಡ್ತೀನಿ ಆಪೋಸಿಟಲ್ಲಿ ಬರ್ತಾವ್ರೆ ಲೆಟ್ಸ್ಕೋ ಈ ಕಡೆ ನಾವು ಆಪೋಸಿಟ್ ಹೋಗೋಣ ಗೈಸ್ ರಾಂಗ್ ರೂಟ್ ಹೋಗೋಣಂತೆ ಗೈಸ್ ಯಾರು ಗೊತ್ತಾಗದೆ ಬೇಡ ನಡೀರಿ ಫುಲ್ ಎಸ್ಕೇಪ್ ಅನ್ಕೊಳ್ರಿ ಹೋಗ್ ಮಸ್ತು ಎಕರಿಸ್ತೀನಿ ಓಹೋ ಬ್ರೋ ವಿಲಿ ಓ ಸಾಯ್ಬೇಡ ಓಕೆ ಗೈಸ್ ಬೀಳಲಿಲ್ಲ ಫ್ರ್ಯಾಂಕ್ಲಿನ್ ಅಂತೂ ಬಚಾವಾದ ಗೈಸ್ ಮೇಲೆ ಓಡಾಡ್ತವ್ರಿ ಗೈಸ್ ಹೆಲ್ಮೆಟ್ ಹಾಕೊಂಡೆ ತಡೀರಿ ಇಲ್ಲೇ ಒಂಚೂರು ಹೈಡ್ ಆಗ್ಬಿಡ್ತೀನಿ ಯಾರಿಗೂ ಗೊತ್ತಾಗೋದು ಬೇಡ ಚಾಪರ್ ಬೇರೆ ಓಡಾಡ್ತೈತೆ ಬಟ್ ಕಾಣಿಸಲ್ಲ ಗೈಸ್ ಬ್ಲಿಂಕ್ ಆಗ್ತೈತೆ ಸ್ಟಾರ್ಸು ಓಯ್ ಹೋಗ್ರಪ್ಪ ಜಲ್ದಿ ಪೊಲೀಸರೇ ಓ ಮೈ ಗಾಡ್ ಗೈಸ್ ಯಪ್ಪ ತಿಂಡಿ ಕೆಲಸ ಮಾಡ್ಕೊಂಡಾಯ್ತು ಫ್ರ್ಯಾಂಕ್ಲಿನು ಹೆಂಗೋ ಪಾಸ್ ಆದ ಗೈಸ್ ಟೈಮ್ ಎಷ್ಟಾಯ್ತು ಗೈಸ್ ಟೈಮ್ 1 ಗಂಟೆ ರಾತ್ರಿ ಓಕೆ ಗೈಸ್ ಇನ್ನ 7 ಗಂಟೆ ಐತೆ ಬಟ್ ಅಷ್ಟರೊಳಗಡೆನೆ ಮಿಷಿನ್ ಕಂಪ್ಲೀಟ್ ಆಯಿತು ಲೆಟ್ಸ್ ಗೋ ಬ್ರೋ ಗೈಸ್ 1,50,000 ಅಂದರೆ 1,05,00,000 ಐತೆ ಒಂದು ಮಸ್ತಾಗಿರೋ ಶೂಟ್ ತಗೊಂಬಿಡೋಣಂತೆ ಸೂಟು
ಮೇಡಮ್ ನಾವೊಂದು ಸೂಟ್ ತೋರಿಸ್ರಿ ಮಸ್ತ್ ಇರೋದು. ಓಕೆ ಗೈಸ್, ಈ ಶಾಪಲ್ಲಿರೋ ಕಾಸ್ಟ್ಲಿಯಸ್ಟ್ ಅದು 5,900. ಓಕೆ, ಕ್ರೀಮ್ ಕಲರು ಗ್ರೀನ್ ಪಾಚಿ ಕಟ್ಟಿರೋದು ಬೇಡ. ಓ ಬ್ರೋ, ಇದು ಚೆನ್ನಾಗೈತೆ. ರೆಡ್ ಕಲರು ಮಸ್ತಾಗೈತೆ. ರೆಡ್ಕಿನ್ನ ಇದೊಂಥರ ರೆಡ್. ಓಕೆ ಗೈಸ್, ತಗೊಂಡೆ. 4,49,496,000 ಇದೆ. ಓಕೆ 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 ಗೈಸ್, ನೋಡ್ರಿ ಗೈಸ್, ಇಲ್ಲಿ ಹಿಂದ್ಗಡೆ ಫ್ರ್ಯಾಂಕ್ಲಿನ್ ಮಿಲಿಯನಿಯರ್ ಆದ. ನಡೀರಿ, ಮಸ್ತ್ ಅನ್ಕೊಳ್ರಿ. ಓಕೆ ಗೈಸ್, ಮಿಲಿಯನಿಯರ್ ಫ್ರ್ಯಾಂಕ್ಲಿನ್ ಆದ. ಅದು 24 hours ಒಳಗಡೆನೆ. ನೋಡ್ರಿ, ಇನ್ನ ಟೈಮ್ 2 ಗಂಟೆ, ಇನ್ನ 3-4 ಅವರ್. ಇನ್ನ ಮಸ್ತಾಗೈತೆ. ಇವಾಗ ಹೋಗಿ ನಮ್ಮ ಮನೇಲಿ ಆರಾಮಾಗಿ ಮಲ್ಕೊಂತೀನಂತೆ. ಗೈಸ್, ಇಲ್ಲಿವರೆಗೂ ಯಾರು ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಓಕೆ ಗೈಸ್, ಸಿಗೋಣಂತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಟೈಗರ್ಸಿನ ಜಿ.